ಚುನಾವಣೆಯನ್ನ ವಾಮ ಮಾರ್ಗದಲ್ಲಿ ಗೆಲ್ಲೋದಕ್ಕೋಸ್ಕರ ಬಿಜೆಪಿ ಸರ್ಕಾರದ ಶಾಸಕರುಗಳು, ಮಂತ್ರಿಗಳು ಮತ್ತು ಅಧಿಕಾರಿಗಳನ್ನ ಬಳಸಿಕೊಂಡು ಈ ಒಂದು ಕೃತ್ಯ ಎಸಗಿರುವಂತ ವಿಚಾರ ಈಗ ಪ್ರೈಮಾ ಫೇಸಿಯಾ ಬೆಂಗಳೂರು ನಗರದಲ್ಲಿ ಕಂಡು ಬಂದಿರೋದ್ರಿಂದ ತಿಪಟೂರು ತಾಲೂಕಿನ ನಗರದ ಹಳೇಪಾಳ್ಯ ಬಡಾವಣೆಯ ಗಿರೀಶ್ ಮತ್ತು ಇತರ 10 ಮಂದಿ ಹೆಸರನ್ನು ಕಾರಣವಿಲ್ಲದೆ ಕೈಬಿಡಲಾಗಿದೆ. ಇದೇ ರೀತಿ ತಾಲೂಕಿನಲ್ಲಿ 16,000 ಮತದಾರ ಹೆಸರು ಡಿಲೀಟ್ ಆಗಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ತಿಳಿಸಿದರು. ಫಾರಂ ನಂಬರ್ 7 ಇಲ್ಲದೆ ಯಾವುದೇ ಕಾರಣಕ್ಕೂ ಮತದಾರ ಪಟ್ಟಿಯಿಂದ ಹೆಸರು ಕೈಬಿಡುವಂತಿಲ್ಲ. ಆದರೆ ಚುನಾವಣಾ ಬಿಜೆಪಿ ಸರ್ಕಾರ ಶಾಸಕರು, ಮಂತ್ರಿಗಳ ಕುಮ್ಮಕ್ಕಿನಿಂದ ಮತದಾರ ಪಟ್ಟಿಯಿಂದ ಹೆಸರುಗಳನ್ನು ಬದಲಾಯಿಸಿ ಬೇರೆ ವಾರ್ಡಿಗೆ ಸೇರಿಸಿರುತ್ತಾರೆ. ತಂದೆ ತಾಯಿಯ ಹೆಸರು ಕೂಡ ಬದಲಾಗಿರುತ್ತದೆ. ಮೂಲ ಮತದಾರ ಪಟ್ಟಿಯಿಂದ ಹೆಸರು ತೆಗೆಯುವ ಸಂಚು ನಡೆಯುತ್ತಿದೆ ಎಂದರು. ಇದಕ್ಕೆಲ್ಲ ಬಿಜೆಪಿಯವರೇ ಕಾರಣ ಎಂದು ಆರೋಪಿಸಿದರು. ಈಗಲೂ ಸಹ ಡಿಸೆಂಬರ್ 8ರವರೆಗೆ ಮತದಾರರ ಪಟ್ಟಿ ಪರಿಶೀಲನೆ ನಡೆಯುತ್ತದೆ. ಯಾರು ವಂಚಿತರಾದವರು ಮತಪಟ್ಟಿಯನ್ನು ಪರಿಶೀಲಿಸಬಹುದು ಮತ್ತು ಸರಿಪಡಿಸಬಹುದು. ಜಿಲ್ಲಾ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲು ಅವಕಾಶವಿರುತ್ತದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ಯಮುನಾ ಧರಣೇಶ್, ಎಪಿಎಂಸಿ ಮಾಜಿ ನಿರ್ದೇಶಕರಾದ ಟಿಎಸ್ ಬಸವರಾಜ್, ಲೋಕೇಶ್ ಅಭಿಮಾನಿ ಬಳಗ ಸದಸ್ಯರು ಹಾಜರಿದ್ದರು. ವರದಿ ಆನಂದ್ ತಿಪಟೂರು. ವೋಟರ್ಗಳ ಡಿಲೀಟ್ ಮಾಡಿ ವೋಟ್ ಕಳ್ಳತನದ ಒಂದು ಹಗರಣ ನಡೆದು ಈಗ 2 IAS ಅಧಿಕಾರಿಗಳು ಅಮಾನತುಗೊಂಡು ಸುಮಾರು 6 ಜನ BLOಗಳು ROಗಳು ಅರೆಸ್ಟ್ ಆಗಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ತಡೆದಿದ್ದಾರೆ. ಅದು ಇನ್ನೂ ಮುಂದುವರೆದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಎಲ್ಲ ನಾವು ನೋಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಟ್ಟು 70 ಲಕ್ಷ ವೋಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋ ವಿಚಾರ ಆಗಿದೆ. ಸೊ ಅಂದರೆ ನಮ್ಮ ತಾಲೂಕಿನಲ್ಲೂ ಸೇರಿ ಎಲ್ಲ 186 ತಾಲೂಕು ಏನಿದಾವೆ ರಾಜ್ಯದ ಅಷ್ಟು ತಾಲೂಕುಗಳಲ್ಲಿ ಈ ರೀತಿಯ ಡಿಲೀಷನ್ಸು, ಅನವಶ್ಯಕ ಡಿಲೀಷನ್ಸು, ಅನವಶ್ಯಕ ಅಡಿಷನ್ಸು, ಈ ತರ ಚುನಾವಣೆಯನ್ನ ವಾಮ ಮಾರ್ಗದಲ್ಲಿ ಗೆಲ್ಲೋದಕ್ಕೋಸ್ಕರ ಬಿಜೆಪಿ ಸರ್ಕಾರದ ಶಾಸಕರುಗಳು, ಮಂತ್ರಿಗಳು ಮತ್ತು ಅಧಿಕಾರಿಗಳನ್ನ ಬಳಸಿಕೊಂಡು ಈ ಒಂದು ಕೃತ್ಯ ಎಸಗಿರುವಂತ ವಿಚಾರ ಈಗ ಪ್ರೈಮಾ ಫೇಸಿಯಾ ಬೆಂಗಳೂರು ನಗರದಲ್ಲಿ ಕಂಡು ಬಂದಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ಈಗ ನಾವು ಪ್ರತಿ ತಾಲೂಕಿನಲ್ಲೂ, ಪ್ರತಿ ಬೂತ್ಗಳಲ್ಲೂ ನಮ್ಮ ಎಲ್ಲ ವೋಟರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಯಾವುದೇ ಪಕ್ಷ ಇರಲಿ, ಅವನ ಏನು ಸಂವಿಧಾನಾತ್ಮಕವಾಗಿ ಅವನಿಗೆ ಹಕ್ಕನ್ನ ಕೊಟ್ಟಿದೆ, ಮತದಾನದ ಹಕ್ಕನ್ನ, ಆ ಹಕ್ಕನ್ನ ಕದಿಯುವ ಅಂತ ಒಂದು ದೊಡ್ಡ ಒಂದು ಕ್ರೈಮ್, ಅಪರಾಧವನ್ನು ಏನು ಎಸಗಿದೆ ಇವಾಗ ನಾವು ಈ ಸರ್ಕಾರದಲ್ಲಿ ಬೆಂಗಳೂರು ನಗರದಲ್ಲಿ ಕಾಣಿಸ್ತಿದೆ, ಅದು ಎಲ್ಲಾ ತಾಲೂಕುಗಳಲ್ಲಿ ಆಗಿದೆ ಅನ್ನೋ ವಿಚಾರ ಬಂದಿದೆ. ಹಾಗಾಗಿ ಈಗ ನಾವು ಜನರನ್ನು ಜಾಗೃತಿಗೊಳಿಸಬೇಕಾಗಿದೆ. ಮತ್ತೆ ನಮ್ಮ ಕಾರ್ಯಕರ್ತರನ್ನು ಈ ಕೆಲಸದಲ್ಲಿ ಕೈ ತೋರಿಸಿ ಅಧಿಕಾರಿಗಳನ್ನ ಹಿಂಬಿದ್ದು ಯಾರ್ಯಾರ್ದು ಡಿಲೀಟ್ ಆಗಿದ್ರೆ ಅವರು ಹೆಂಗೆ ಡಿಲೀಟ್ ಮಾಡಿದ್ರಿ, ಏನಾದ್ರು ಫಾರಂ ನಂಬರ್ 7 ಕೊಟ್ಟಿದಾರ, ಅಡಿಷನ್ ಆಗಕ್ಕೆ ಫಾರಂ ನಂಬರ್ 6 ಕೊಟ್ಟಿದಾರ, ಎಷ್ಟು ಡಿಲೀಟ್ ಆಗಿದೆ ಅಷ್ಟು ಫಾರಂ ನಂಬರ್ 7 ಇದೆಯಾ, ಎಷ್ಟು ಅಡಿಷನ್ ಆಗಿದೆ ಫಾರಂ ನಂಬರ್ 6 ಇದೆಯಾ, ಕರೆಕ್ಷನ್ಸ್ ಆಗಿದ್ರೆ ಫಾರಂ ನಂಬರ್ 8 ಇದೆಯಾ, ಅಷ್ಟನ್ನು ಅವರು ಈಗ ತೋರಿಸ್ಬೇಕಾಗಿದೆ. ಇವೆಲ್ಲವನ್ನು ಪರಿಶೀಲನೆ ಮಾಡೋಕೆ ಎಲ್ಲ ಒಂದು ಜಿಲ್ಲಾಧಿಕಾರಿಗಳು ಈಗ ಆದೇಶಗಳನ್ನು ಕೊಟ್ಟಿದ್ರು. ಯಾವುದೇ ಲೋಪಗಳು ಕಂಡ್ರೆ ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.